ವಿಶ್ವವಿಖ್ಯಾತ ಪವಾಡ ಪುರುಷ ಡೋರ್ನಹಳ್ಳಿ ಸಂತ ಅಂತೋನಿಯವರ ವಾರ್ಷಿಕ ಮಹೋತ್ಸವವು 2026 ಜೂನ್ 13 ಶನಿವಾರದಂದು ವಿಜೃಂಭಣೆಯಿಂದ ನಡೆಯಲಿರುವುದು. ಇದರ ಪೂರ್ವ ಸಿದ್ಧತೆಯಾಗಿ ನವದಿನಗಳ ಉದ್ಘಾಟನೆಯನ್ನು ಮೈಸೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ಎಸ್.ಜೆ. ಜೂನ್ 4 ಗುರುವಾರ ಸಂಜೆ 5:30ಕ್ಕೆ ಧ್ವಜಾರೋಹಣಗೈದು ಕನ್ನಡದಲ್ಲಿ ಬಲಿಪೂಜೆ ಅರ್ಪಿಸುವರು. ನವದಿನಗಳ ಬಲಿಪೂಜೆ ಮತ್ತು ಪ್ರಬೋಧನೆ ಬೆಳಿಗ್ಗೆ 7 ಗಂಟೆಗೆ ಇಂಗ್ಲಿಷ್, 11 ಗಂಟೆಗೆ ಮತ್ತು ಸಂಜೆ 5:30 ಗಂಟೆಗೆ ಕನ್ನಡದಲ್ಲಿ ಇರುವುದು. ಮಹೋತ್ಸವದ ದಿನ ಜೂನ್ 13 ಶನಿವಾರ ಬೆಳಿಗ್ಗೆ 5 ಗಂಟೆಗೆ ಕನ್ನಡ, 6 ಗಂಟೆಗೆ ಕನ್ನಡ, 7 ಗಂಟೆಗೆ ಇಂಗ್ಲಿಷ್, 8 ಗಂಟೆಗೆ ಕನ್ನಡ, 10 ಗಂಟೆಗೆ ಮಹೋತ್ಸವದ ಸಂಭ್ರಮದ ಬಲಿಪೂಜೆ ಮೈಸೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ಎಸ್.ಜೆ. ರವರು ಅರ್ಪಿಸುವರು. 11:30 ಗಂಟೆಗೆ ತಮಿಳು, ಮಧ್ಯಾಹ್ನ 1 ಗಂಟೆಗೆ ಇಂಗ್ಲಿಷ್, 3 ಗಂಟೆಗೆ ಕನ್ನಡ, ಸಂಜೆ 4 ಗಂಟೆಗೆ ಕನ್ನಡ, 5:30 ಗಂಟೆಗೆ ಕನ್ನಡ ಭಾಷೆಯಲ್ಲಿ ಬಲಿಪೂಜೆಗಳು ಇರುವುದು. ತದನಂತರ ಸಂತ ಅಂತೋನಿಯವರ ಶೃಂಗಾರಭರಿತ ವೈಭವದ ತೇರಿನ ಮೆರವಣಿಗೆ ಮತ್ತು ಪರಮ ಪ್ರಸಾದದ ಆಶೀರ್ವಾದ ಇರುವುದು. ಬಸಿಲಿಕಾ ಮಹೋತ್ಸವದಲ್ಲಿ ಕುಟುಂಬ ಸಮೇತರಾಗಿ ಪಾಲ್ಗೊಂಡು ಪವಾಡ ಪುರುಷ ಸಂತ ಅಂತೋನಿಯ ಮೂಲಕ ಪ್ರಭು ಯೇಸುವಿನ ವರದಾನಗಳನ್ನು ಪಡೆದು ಪಾವನರಾಗಲು ತಮ್ಮೆಲ್ಲರನ್ನು ಮೈಸೂರು ಧರ್ಮಕ್ಷೇತ್ರದ ಪರವಾಗಿ ಆತ್ಮೀಯವಾಗಿ ಆಮಂತ್ರಿಸುತ್ತೇವೆ.